ಕಾರ್ಕಳದಲ್ಲಿ ನಿನ್ನೆ ಸಂಜೆ ಗಾಳಿ ಮಳೆಗೆ ಕಾರ್ಕಳ ಮಧ್ಯಪೇಟೆಯಲ್ಲಿ ಭಾರೀ ಹಾನಿ ಉಂಟಾಗಿದೆ. ಮುಖ್ಯ ರಸ್ತೆಯ ವಿಘ್ನೇಶ್ ಟವರ್ ಮೇಲಿನ ಚಾವಣಿ, ಅಲ್ಲಿ ಸಮೀಪವಿರುವ ಶಾಲಿನಿ ಟವರ್ ಮೇಲೆ ಹಾರೆ ಸುಮಾರು 500 ಮೀಟರ್ ದೂರದಲ್ಲಿರುವ ಡಾಕ್ಟರ್ ಜೋಶಿ ಅವರ ಕ್ಲಿನಿಕ್ ಕಟ್ಟಡಕ್ಕೆ ಅಪ್ಪಳಿಸಿ ಕಟ್ಟಡದ ಸೀಟು, ಅದರೊಂದಿಗಿದ್ದ ಲೈಟ್ ಎಲ್ಲವೂ ಹಾನಿಗೊಳಗಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಂಧಿ ಮೈದಾನ ರಸ್ತೆಯ ಅಂಚೆ ಕಚೇರಿ ಹಿಂಭಾಗದ ಗ್ರೇಸಿ ಪಿರೇರಾ ಅವರ ಮನೆಯ ಮೇಲ್ಚಾವಣಿ ಗಾಳಿಯಿಂದ ಕೆಳಗೆ ಬಿದ್ದು ವಿನ್ಸ್ ಎಂಬುವರ ಹೊಸ ಕಾರು ಸಂಪೂರ್ಣ ಜಖಂಗೊಂಡಿದೆ. ಹಲವಾರು ಕಡೆ ವಿದ್ಯುತ್ ಕಂಬಗಳು ಹಾಗೂ ತೆಂಗಿನ ಮರಗಳು ನೆಲಕ್ಕುರುಳಿವೆ. ಕಾರ್ಕಳದಲ್ಲಿ ಕರ್ಫ್ಯೂ ಇದ್ದ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಜನಸಂಚಾರ ಇರಲಿಲ್ಲ. ಮಾಹಿತಿ ತಿಳಿದು ತಾಲೂಕು ದಂಡಾಧಿಕಾರಿ ಪುರಂದರ ಹೆಗಡೆ, ಕಂದಾಯ ಅಧಿಕಾರಿಗಳು, ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು, ಪೊಲೀಸ್ ಇಲಾಖೆ ಹಾಗೂ ಪುರಸಭೆಯ ಅಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.